ಕಾಂಗ್ರೆಸ್ ಕಚೇರಿಗೆ ಬಿಜೆಪಿ ಯುವ ಮೋರ್ಚಾ ಮುತ್ತಿಗೆ ವಿಚಾರವಾಗಿ ಸಾರ್ವರ್ಕರ್ ಕಟೌಟ್ ತೆಗೆಯಬೇಕು ಎಂದು ಕಾಂಗ್ರೆಸ್ ಒತ್ತಾಯ ಮಾಡಿಲ್ಲ. ಈ ಹಿಂದೆ ಕಾಂಗ್ರೆಸ್ ಹಾಕಿದ ಬ್ಯಾನರ್ ಅನ್ನು ಬಿಜೆಪಿ ಪುಡಿಪುಡಿ ಮಾಡಿ ಬಿಸಾಕಿತ್ತು. ಅನುಮತಿ ಇಲ್ಲದೆ ಹೇಗೆ ಬ್ಯಾನರ್ ಹಾಕಿದ್ದೀರಿ ಎಂದು ಕೇಳಲು ನಮ್ಮ ಕಾರ್ಯಕರ್ತರು ಹೋಗಿದ್ದಾರೆ ಎಂದು ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಹೇಳಿದರು. ಯಾರದೇ ಕಟೌಟ್ ಹಾಕಿದರೂ ಕಾಂಗ್ರೆಸ್ ವಿರೋಧಿಸುವುದಿಲ್ಲ. ಬ್ಯಾನರ್ ಹಾಕುವುದು ಅವರವರ ಇಚ್ಛೆ. ನಾವು ಸಾರ್ವರ್ಕರ್ ಕಟೌಟ್ ಹಾಕಿಲ್ಲ, ಹಾಕೋದು ಇಲ್ಲ. ನಾವು ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು ಕಟೌಟ್ ಹಾಕುವವರು ಬಿಜೆಪಿಯವರು ನಮ್ಮ ಕಚೇರಿಗೆ ಮುತ್ತಿಗೆ ಹಾಕಿಲ್ಲ, ಅಂಗಳಕ್ಕೆ ಬಂದು ಹೋಗಿದ್ದಾರೆ. ಪೊಲೀಸರ ಜೊತೆಗಿರುವವರೆಗೆ ಮುತ್ತಿಗೆ ಹಾಕ್ಲಿಕ್ಕೆ ಆಗುತ್ತಾ ಅಂತ ಪ್ರಶ್ನಿಸಿದ್ರು. ಮನೆ ಮನೆಯಲ್ಲಿ ಬಾವುಟ ಹಾಕಬೇಕು ಅಂತೇಳಿ ನಾವು ಕೂಡ ಒತ್ತಾಯವನ್ನು ತಂದಿದ್ದೇವೆ. ನಂತರ ಈಗ ನಾವು ಬೈಕ್ ರ್ಯಾಲಿ ಮಾಡಿದ್ದೇವೆ ಬೇರೆ ಬೇರೆ ಕಡೆಗಳಲ್ಲಿ. ಬೇರೆ ಬೇರೆ ಕಾಂಗ್ರೆಸ್ನವರು ಯಾವುದೇ ಕಟೌಟ್ ತೆಗಿಬೇಕು ಅನ್ನುವಂಥ ರೀತಿಯಲ್ಲಿ ಏನು ಒತ್ತಾಯ ಮಾಡಿಲ್ಲ. ಕಾಂಗ್ರೆಸ್ನವರು ಹಾಕಿದಂಥ ಬ್ಯಾನರನ್ನು ಮುನ್ಸಿಪಾಲಿಟಿಯವರು ಹುಡಿ ಮಾಡಿ ಬಿಸಾಡಿದರು ಹಿಂದೆ. ಅದಕ್ಕೋಸ್ಕರ ಮುನ್ಸಿಪಾಲಿಟಿಯ ಪರ್ಮಿಷನ್ ಇಲ್ಲದೆ ಹೇಗೆ ಹಾಕಿದ್ದೀರಿ ಅನ್ನುವಂಥ ರೀತಿಯಲ್ಲಿ ಮುನ್ಸಿಪಾಲಿಟಿಯವರ ಹತ್ರ ಹೋಗಿ ಜಗಳ ಮಾಡಿದ್ದಾರೆ. ಅಷ್ಟೇ ಬಿಟ್ಟರೆ ಕಾಂಗ್ರೆಸ್ನವರು ಯಾವುದೇ ಕಟೌಟ್ ಹಾಕ್ತಿದ್ರು ಕೂಡ ಕಾಂಗ್ರೆಸ್ನವರಕ್ಕೆ ಏನು ವಿರೋಧ ಮಾಡುವಂಥ ಪ್ರಶ್ನೆ ಇಲ್ಲ. ಅದು ಅವರವರ ಇದು. ಮುತ್ತಿಗೆ ಸಾವರ್ಕರ್ ಕಟೌಟ್ ನಾವು ಹಾಕಲಿಲ್ಲ, ನಾವು ಹಾಕೋದಿಲ್ಲ ಸಾವರ್ಕರ್ ಕಟೌಟ್. ನಾವು ಮಹಾತ್ಮ ಗಾಂಧಿದು, ಜವಾಹರ್ಲಾಲ್ ನೆಹರು ಹಾಕ್ತೇವೆ. ನಾವು ಕಾಂಗ್ರೆಸ್ನವ್ರು ಹಾಕಿರೋದಲ್ಲ ಸಾವರ್ಕರ್. ಅದು ನೋಡೋದು ಜನ ಇದ್ದಾರಲ್ಲ. ಈಗ ಗರ್ ಗರ್ ತಿರಂಗ ಅಂತೇಳಿ ಆಯ್ತು. ನಾವು ಕೂಡ 78 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಪ್ರತಿ ಜಿಲ್ಲೆಯಲ್ಲಿ ಕೂಡ ಮಾಡಿ ಮನೆ ಮನೆಯಲ್ಲಿ ಬಾವುಟ ಹಾಕಬೇಕು ಅಂತೇಳಿ ನಾವು ಕೂಡ ಒತ್ತಾಯವನ್ನು ತಂದಿದ್ದೇವೆ.